ವಿಟ್ಲ ಭಾಗದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬಿಡುಗಡೆಗೊಂಡ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ವಿಟ್ಲ ಕಸಬಾ ಗ್ರಾಮದ ಕೈಂತಿಲ ರಸ್ತೆಗೆ ಇಂಟರ್ಲಾಕ್ ಅಳವಡಿಸುವ ಕಾಮಗಾರಿಗೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಶಿಲಾನ್ಯಾಸ ನೆರವೇರಿಸಿದರು. ವಿಟ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಿರ್ಮಾಣಗೊಂಡ ನೂತನ ಪ್ರವೇಶ ದ್ವಾರವನ್ನು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಉದ್ಘಾಟಿಸಿದರು. ಬಳಿಕ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದ್ರು. ನಬಾರ್ಡ್ ಯೋಜನೆಯಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಗೊಳ್ಳಲಿರುವ ಮಂಗಳಪದವು ಮಾಮೇಶ್ವರ ರಾಯರಬೆಟ್ಟು ರಸ್ತೆಗೆ ಶಿಲಾನ್ಯಾಸ ನಡೆಸಿ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿರುವ ರಸ್ತೆಗಳು ಕೆಲವೇ ದಿನಗಳಲ್ಲಿ ಸೀಮಿತವಾಗಬಾರದು, ಅದು ಶಾಶ್ವತವಾಗಿ ಉಳಿಸುವ ಜವಾಬ್ದಾರಿ ಗ್ರಾಮಸ್ಥರ ಮೇಲಿದೆ. ಕಾಮಗಾರಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಆ ಗುಂಡಿ ಎಂಚ ಬರುತ್ತದೆ ಜನಕ್ಕಲು ಪೋರ ಬರ್ರ ನೆಟ್ಟು ಎತ್ತು ಒದ್ದಾಡಂತುಲ್ಲೇರು ಬಸ್ಲ ನೆಟ್ಟು ಪೋನ್ ಅಂಚಾದೆ ಐನಾತ್ ಬೇಗ 2 ತಿಂಗಳು ತೊಗೊಳಾಯ್ತು ಬರ್ಸ ಬರ್ಪಣೆದು ಮರ್ಯಾದ ಪತ್ರ ಮಲ್ತು ಕೊರ್ಪಂಚಿನ ಸಂಗತಿ ಆರು ಮಲ್ಪೊಡ್ನಾರ ನಿಗಲ ಸಾಕಾರಲ ಬೋಡು ಲೇಪಂಡ ವಾಹನ ಓಡಾಟ ಮಲ್ಪನಾಗ ಒಂದು 10 ಸಾಕಾರ ಮಲ್ಪೋದು ಜಾಗೆ ಕಮ್ಮಿ ಆಂಡ ಆ ಜಾಗೆ ಒಂಚೂರ್ದಲ್ಲ ಅಡ್ಜಸ್ಟ್ ಮಲ್ಕೊರೋದು ನೀರು ಕಮ್ಮಿ ಆಂಡ ನೀರು ಕೊರ್ಪಂಚಿನ ಸಾಕಾರ ಮಲ್ಪೋದು ಒಟ್ಟು ಪೂರ್ತಿಗಳ ಸಹಕಾರ ಬೋಡು ಒಟ್ಟಿಗೆ ನಿಗಾ ವಹಿಸೋಡು ಅದೇ ಕೆಲಸ ಮಲ್ಪೇರು ಅಲ್ಲ ನಿಗಲ ಇನ್ನಂಜೆ ತೂಂದಿತ್ತಾರದಂಡ ಆರೆಗ್ಲ ರೇಪಣ ಒಂದು ನಾನು ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಟಿ ಶೈಲಜಾ ಭಟ್, ವಿಟ್ಲ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಜಯಂತ್ ನಾಯಕ್, ಮಾಜಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ, ಸದಸ್ಯರಾದ ಇಂದಿರಾ ಅಡ್ಯಾಳಿ, ರಾಮದಾಸ್ ಶೆಣಿ, ಮಂಜುನಾಥ್ ಕಲ್ಲಕಟ್ಟ, ಶ್ರೀಕೃಷ್ಣ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.